ಪ್ರವೀಣ್ ಕುಟುಂಬಕ್ಕೆ ಸ್ವಲ್ಪ ಅನ್ಯಾಯ ಆಗಿದೆ, ಸ್ವಲ್ಪ ಅಲ್ಲ ಪೂರ್ಣವಾದ ಅನ್ಯಾಯ ಆಗಿದೆ. ಇದಕ್ಕೆ ನ್ಯಾಯ ಸಿಕ್ಕುವಂಥ ಒಂದು ಪ್ರಾರ್ಥನೆ ನಾವು ದೇವರಲ್ಲೇ ಮಾಡಿಕೊಳ್ಳುವಂಥದ್ದು. ಅದರಿಂದ ಈ ಒಂದು ಕೇಸಿನಲ್ಲಿ ಅಪರಾಧಿಗಳಿಗೆ ಸರಿಯಾದ ಒಂದು ಶಿಕ್ಷೆ ಆಗಬೇಕು ಅಂತ, ಒಂದು ಕಠಿಣವಾಗಿ ಕಾನೂನು ಕೂಡ ಒಂದಷ್ಟು ಬೆಳೆದು ಬರಬೇಕು, ಗಟ್ಟಿ ಆಗಬೇಕು ಅಂತ ನಮ್ಮದೊಂದು ಸೂಚನೆ ಕೊಡುವಂಥದ್ದು. ಏಕೆಂತಂದರೆ ಕಾನೂನು ಸ್ವಲ್ಪ ಕಠಿಣ ಆಗದಿದ್ದರೆ ಇನ್ನೂ ಇಂಥ ವ್ಯತ್ಯಾಸಗಳಾಗುವಂಥ ಸಂಭವ ಇರುವುದರಿಂದ ಎಚ್ಚೆತ್ತುಕೊಳ್ಳಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಇದು ಮರುಕಳಿಸಬಾರದು, ಇಲ್ಲಿಗೊಂದು ತಡೆ ಆಗಬೇಕು, ಮುಂದೆ ನಡೆಯದಂತೆ ಈಗಾಗಲೇ ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದರಿಂದ ಈ ಕುಟುಂಬಕ್ಕೆ ನ್ಯಾಯ ದೊರಕುವಂತೆ ಆಗಬೇಕು, ಇನ್ನೂ ಯಾರಿಗಿಂತ ಒಂದು ಕ್ರಿಯೆಗಳು ನಡೆಯದಂತೆ ರಕ್ಷಣೆ ಆಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ತೇವೆ. ಸರ್ಕಾರ ಈಗಾಗಲೇ ಅದರ ಬಗ್ಗೆ ಎಚ್ಚೆತ್ತುಕೊಂಡಿದೆ. ಒಂದಷ್ಟು ಮುಖ್ಯಮಂತ್ರಿ ಅವರೇ ಬಂದಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಆಗಮನ ಮಾಡಿದ್ದಾರೆ. ಅದರಿಂದ ಇದರ ಬಗ್ಗೆ ನ್ಯಾಯ ದೊರಕುವಂತ ಒಂದು ವಿಶ್ವಾಸವನ್ನು ನಾವು ಮುಂದೆ ಇಡಬಹುದು ಅಂತ ಹೇಳ್ತೇವೆ. ಅಂತೂ ಜನರು ಎಚ್ಚೆತ್ತುಕೊಳ್ಳಬೇಕಾದಂತ ಒಂದು ಅಗತ್ಯತೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ರೀತಿಯಲ್ಲಿ ನಡೆಯುವಂಥದ್ದು ಈ ದ್ವೇಷ ಅನ್ನುವಂಥದ್ದು ಇದ್ರೆ ಅದಕ್ಕೆ ಕೊಲೆ ಅನ್ನುವಂಥದ್ದು ಪರಿಹಾರ ಅಲ್ಲ. ಇದರ ಬಗ್ಗೆ ನಾವು ಜಾಗೃತರಾಗಿ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಅಂತ ನಾವು ಅದನ್ನು ಸೂಚನೆ ಕೊಡ್ತೇವೆ ಅಷ್ಟೇ. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.